हो, तारों को चूमे तिरंगा। माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा के झूमे तिरंगा। आजाद रहे आबाद रहे तू, तारों को चूमे तिरंगा। माँ से है माटी, माँ से है माथा, माथे पे माटी सजा के चले। माए चलती रहे। बोलो भारत माता की, बोलो भारत माता की। बेखौफ हवाएं, लहरा के झूमे तिरंगा। आजाद रहे आबाद रहे तू, तारों को चूमे तिरंगा। ಮಾಡುವಂತ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕಿ 80 ವರ್ಷಗಳ ಕಾಲ ಭಾರತದಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವತ್ತು ಸ್ವತಂತ್ರಕ್ಕೋಸ್ಕರ ಭಾರತದ ಲಕ್ಷ ಲಕ್ಷ ಜನರು ತಮ್ಮ ಜೀವವನ್ನ ಅರ್ಪಣೆ ಮಾಡಿದಂತ ಆ ಸಂದರ್ಭವನ್ನ ನೆನಪಿಸಿಕೊಳ್ಬೇಕು. ಮುಂದಿನ ಯುವ ಪೀಳಿಗೆ ಅವತ್ತು ನಮ್ಮ ಹಿರಿಯರು ಮಾಡಿದಂತ ತ್ಯಾಗ, ಅದರ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ದೊರಕಿದೆ. ಅವರೆಲ್ಲರ ತ್ಯಾಗದ ಪರಿಶ್ರಮ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಭಾರತದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಸರಿಸುಮಾರು ಈ ಭಾರತದಲ್ಲಿ ಇವತ್ತಿನ ದಿನಗಳಲ್ಲಿ 70% ಯುವ ಸಮುದಾಯ, ವಿದ್ಯಾರ್ಥಿಗಳಿರುವಂತಹ ಸಮುದಾಯ. ಆ ಯುವ ಸಮುದಾಯದ ಎಲ್ಲ ಬಂಧುಗಳಿಗೆ ಈ ದೇಶಭಕ್ತಿಯ ಜಾಗೃತ ಆಗಬೇಕು. ದೇಶದ ಬಗ್ಗೆ ವಿಶೇಷವಾದಂತ ಭಾವನೆಗಳು ಮೂಡಬೇಕು. ಈ ದೇಶದ ಬಗ್ಗೆ ವಿಶೇಷವಾದಂತ ಗೌರವ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ರಾಷ್ಟ್ರಭಕ್ತ ವೇದಿಕೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಜವಾಬ್ದಾರಿಗಳು ಮುಂದಿನ ಭಾರತದ ಪ್ರಜೆಯಾಗಿ, ಮುಂದಿನ ಪೀಳಿಗೆಯಾಗಿ, ಮುಂದಿನ ಭವಿಷ್ಯದ ಭಾರತವಾಗಿ ನಾವೊಂದು ಸಂಕಲ್ಪವನ್ನು ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಈ ನಾಡಿಗಾಗಿ, ಮಣ್ಣಿಗಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡುವುದಿಲ್ಲ. ಒಂದು ದೇಶಭಕ್ತ ನಾಗರಿಕನಾಗ್ತೇನೆ, ಒಂದು ದೇಶಭಕ್ತ ನಾಗರಿಕನಾಗಿ ಮುಂದಿನ ಭವಿಷ್ಯದ ಭಾರತವನ್ನು ಕಟ್ತೇನೆ ಅಂತ ಹೇಳುವಂತ ಸಂಕಲ್ಪವನ್ನು ಮಾಡಬೇಕು. ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಈ ಸಂಕಲ್ಪ ನಮ್ಮ ಮುಂದಿನ ಜೀವನ ಇನ್ನಷ್ಟು ಯಶಸ್ವಿ ಆಗ್ತಾ ಆ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವಂತ ಪ್ರಾರ್ಥನೆಯನ್ನ ಮಾಡ್ತಾ, ಬೋಲೋ ಭಾರತ್ ಮಾತಾ ಕೀ. श्यामला
ಶ್ರೇಷ್ಠವಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ಸ್ವಾತಂತ್ರ್ಯ ಬಂದು 80 ವರ್ಷಗಳನ್ನು ಪೂರೈಸಿದೆ. ಅಮೃತೋತ್ಸವದಿಂದ ಅಮೃತ ಕಾಲದೆಡೆಗೆ ಹೋಗ್ತಾ ಇದ್ದೇವೆ, ವಿಕಸಿತ ಭಾರತದೆಡೆಗೆ ಹೋಗ್ತಾ ಇದ್ದೇವೆ. 2047 ಅಮೃತ ಕಾಲ ನಮಗೆ ಪೂರ್ತಿ ಆಗುತ್ತೆ, ವಿಕಸಿತ ಭಾರತ ಪೂರ್ತಿ ಆಗ್ತದೆ. ನಮ್ಮ ಸಂಕಲ್ಪಗಳಿರ್ತಕ್ಕಂಥ ಜಗದ್ಗುರು ಭಾರತದ ನಿರ್ಮಾಣ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಚನೆಗಳಿತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ನಾವು, ಆ ದಿನಗಳನ್ನು ಕಂಡಿರದೇ ಇರತಕ್ಕಂಥ ನಾವು ಪ್ರತಿ ಮನೆಗಳಲ್ಲಿ ಆ ತಾಯಿಯ ಉತ್ಸವದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೆಚ್ಚಬೇಕು. ಆ ಸಂಗ್ರಾಮದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬಲಿದಾನಿಗಳ ನೆನಪುಗಳಾಗಬೇಕು. ಆ ಕಾರ್ಯದಲ್ಲಿ ಜೋಡಿಸಿರ್ತಕ್ಕಂಥ ಈ ದೇಶವನ್ನು ಉಳಿಸಿರ್ತಕ್ಕಂಥ ಸಹಸ್ರಾರು ರಾಷ್ಟ್ರಭಕ್ತರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಕ್ಕಂಥದ್ದಾಗಬೇಕು. ಅದಕ್ಕೋಸ್ಕರ ತಿರಂಗ ಯಾತ್ರೆ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಈ ದೇಶದ ಪ್ರಧಾನಮಂತ್ರಿಗಳದ್ದು. ಬಂಧುಗಳೇ, ಇವತ್ತು ಆ ಪರಿಕಲ್ಪನೆ ಅಡಿಯಲ್ಲಿ ಮನೆಗಳಲ್ಲಿ ತಿರಂಗ ಧ್ವಜ ಹಾರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಯಲ್ಲಿ ತಿರಂಗ ಧ್ವಜ ಇರಬೇಕು. 1 ವಾರಗಳ ಕಾಲ ಇಡೀ ಹೃದಯದಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ಹಳ್ಳಿಗಳಲ್ಲಿ ಮನೆಗಳಲ್ಲಿ ತಾಯಿ ಭಾರತೀಯ ಆರಾಧನೆಗಳಾಗಬೇಕು. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಒಂದೇ ಮಾತ್ರ ಮೊಳಗಿತಾ ಅದರ ಮುಖಾಂತರ ಬ್ರಿಟಿಷರ ಎದೆಯನ್ನು ನಡುಗಿಸುವಂತೆ ಕಾರ್ಯ ಆಯ್ತಾ, ಕ್ರಾಂತಿಕಾರಿಗಳು ಮತ್ತು ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಅಂತ ಎಲ್ಲ ಕ್ರಾಂತಿಕಾರಿಗಳನ್ನ, ಅಹಿಂಸಾತ್ಮಕ ಹೋರಾಟಗಾರರನ್ನ ನೆನಪು ಮಾಡಬೇಕು, ಸ್ಮರಣೆ ಮಾಡಬೇಕು. ಇದರ ಮುಖಾಂತರ ಸ್ವಾತಂತ್ರ್ಯದ ಉತ್ಸವದ ಆಚರಣೆ ಆಗಬೇಕು, ಅದೊಂದು ಹಬ್ಬ ಆಗಬೇಕು ಅನ್ನತಕ್ಕಂಥ ಕಾರ್ಯ. ಮಾತ್ರ ಸ್ವಾತಂತ್ರ್ಯದ ಹೋರಾಟವನ್ನ ಪ್ರತ್ಯಕ್ಷ ಕಂಡಂತಹ ಧೀಮಂತ ನಾಯಕ ಶ್ರೀಯುತ ಮಟ್ಟಾರು ವಿಠ್ಠಲ ಕಿಣಿಯವರು ರಾಷ್ಟ್ರ ಭಕ್ತರ ವೇದಿಕೆಯ ಯಥೂರಿ ಸಮಕ್ಷಮದಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೃದಯಿ ರಾಷ್ಟ್ರ ಬಂಧುಗಳ ಒಟ್ಟು ಸೇರುವಿಕೆಯಲ್ಲಿ ಮಟ್ಟಾರು ವಿಠ್ಠಲ ಕಿಣಿಯವರಿಗೆ ಎಲ್ಲ ರಾಷ್ಟ್ರಭಕ್ತ ಬಂಧುಗಳ ಪರವಾಗಿ ಗೌರವ ಇದು ಈ ವೇದಿಕೆಯಲ್ಲಿ. बोलो भारत माता की, बोलो भारत माता की, वंदे वंदे वंदे. ಬಹಳ ಪುಣ್ಯ ಪಡೆತಕ್ಕಂಥ ಜಿಲ್ಲೆ ಯಾಕಪ್ಪ ಅಂತ ಕೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಈಗಲೂ ಕೂಡ ಇದ್ದಾರೆ ಅಂತ ಹೇಳಿದ್ರೆ ಅದು ಮಟ್ಟಾರು ವಿಠ್ಠಲ ಕಿಣಿಯವರು ಮಾತ್ರ ಅನ್ನುವಂಥದ್ದು ಕೂಡ ಮಾಡುವ ಹೆಮ್ಮೆಯ ವಿಚಾರ ನಮ್ಗೆ. हमें तू पुकार लेना, बलिदान का बहाना हमें बार बार देना. ये जो जानवान है तेरे सामने क्या है, कोई शूरवीर ही प्राण दान देता है. माँ से है माटी, माँ से है माथा, माथे पे माटी सजा के चले. माए चलती रहे बेखौफ हवाएं, लहरा के झूमे तिरंगा, आजाद रहे आबाद रहे तू, तारों को झूमे तिरंगा. मेरे लहू का है फायदा क्या, आए ना मां जो ये काम तेरे. माए चलती रहे बेखौफ
क्या है, कोई शूरवीर ही प्राण दान देता है। माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा